ಯೂನಿಸೆಕ್ಸ್ ಸಲೂನ್ ಮಸಾಜ್ ಪಾರ್ಲರ್ ಹೆಸರಿನಲ್ಲಿ ವೇಶ್ಯಾವಾಟಿಕೆ ಮತ್ತು ಅನೈತಿಕ ದಂಧೆ ನಡೆಯುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ತಪಾಸಣೆ ನಡೆಸಿ ಅಂತಹ ಅನೈತಿಕ ಚಟುವಟಿಕೆ ನಡೆಯುತ್ತಿರುವ ಪಾರ್ಲರ್ಗಳ ಪರವಾನಗಿ ರದ್ದುಪಡಿಸಬೇಕೆಂದು ಬಜರಂಗದಳ ದುರ್ಗಾವಾಹಿನಿ ಸಂಘಟನೆಗಳು ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತವನ್ನು ಒತ್ತಾಯಿಸಿವೆ. ಉಭಯ ಸಂಘಟನೆಗಳ ಮುಖಂಡರ ನಿಯೋಗವೊಂದು ಮೇಯರ್ ಮನೋಜ್ ಕುಮಾರ್ ಮತ್ತು ಶಾಸಕ ವೇದವ್ಯಾಸ್ ಕಾಮತ್ ಅವರಿಗೆ ನಿನ್ನೆ ಮನವಿ ಸಲ್ಲಿಸಿದೆ. ಸುಸಂಸ್ಕೃತ ನಗರವಾದ ಮಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಮಾಫಿಯಾ, ಸೆಕ್ಸ್ ಮಾಫಿಯಾ ಹೆಚ್ಚುತ್ತಿದೆ. ಅಲ್ಲದೆ ಯೂನಿಸೆಕ್ಸ್ ಸಲೂನ್, ಮಸಾಜ್ ಪಾರ್ಲರ್ ಹೆಸರಿನಲ್ಲಿ ವೇಶ್ಯಾವಾಟಿಕೆ, ಅನೈತಿಕ ದಂಧೆಗಳು ನಡೆಯುತ್ತಿವೆ. ಈ ದಂಧೆಯಲ್ಲಿ ಅಪ್ರಾಪ್ತ ವಯಸ್ಸಿನ ಮಕ್ಕಳನ್ನ ಅನೈತಿಕ ಚಟುವಟಿಕೆಗಳಿಗೆ ಪ್ರೇರೇಪಿಸಲಾಗುತ್ತಿದೆ. ಹಾಗೆಯೇ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳನ್ನ ಈ ದಂಧೆಯಲ್ಲಿ ಬಳಸಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಈ ಅನೈತಿಕ ದಂಧೆಯ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಮುಂದೆ ಆಗುವ ಎಲ್ಲಾ ಅನಾಹುತಗಳಿಗೆ ಜಿಲ್ಲಾಡಳಿತವೇ ಹೊಣೆಯಾಗುತ್ತದೆ ಎಂದು ನಿಯೋಗ ತಿಳಿಸಿದೆ. ಮನವಿ ಸ್ವೀಕರಿಸಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಅಧಿಕಾರಕ್ಕೆ ಬಂದ ಬಳಿಕ ಇಂತಹ ಚಟುವಟಿಕೆಗಳು ಹೆಚ್ಚುತ್ತಿವೆ. ಪೊಲೀಸ್ ಇಲಾಖೆ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದರು. ಮನವಿ ಸಲ್ಲಿಸಿದ ನಿಯೋಗದಲ್ಲಿ ಬಜರಂಗದಳ ಜಿಲ್ಲಾಧ್ಯಕ್ಷ ಎಚ್.ಕೆ. ಪುರುಷೋತ್ತಮ ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಯೂನಿಸೆಕ್ಸ್ ಸಲೂನ್ಗಳಲ್ಲಿ ಮತ್ತು ಮಸಾಜ್ ಪಾರ್ಲರ್ ಅಂತ ಹೇಳುವಂಥ ಹೆಸರಿನಲ್ಲಿ ಬೇರೆ ಬೇರೆ ಅನೈತಿಕ ದಂಧೆಗಳು ನಡೀತಾ ಇದೆ ಅಂತ ಹೇಳುವಂಥದ್ದು ಮಾಹಿತಿಗಳು, ದಾಖಲೆಗಳನ್ನು ಒಳಪಟ್ಟಂಥ ಎಲ್ಲ ವಿಚಾರಗಳನ್ನು ಪೊಲೀಸ್ ಇಲಾಖೆಗೆ ಈಗಾಗಲೇ ಎಲ್ಲ ಮಾಹಿತಿಗಳು ಕೊಟ್ಟಿರುವಂಥ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯ ಕ್ರಮವನ್ನು ಪೊಲೀಸ್ ಇಲಾಖೆ ಕೈಗೆತ್ತಿಕೊಳ್ಳಿಲ್ಲ ಅಂತೇಳುವಂಥದ್ದು ಇವತ್ತು ವಿಶ್ವ ಹಿಂದೂ ಪರಿಷತ್ ಅವರು ಒಂದು ಮನವಿಯನ್ನು ಸ್ಥಳೀಯ ಶಾಸಕರಾಗಿ ನನ್ನ ಹತ್ರ ತಂದು ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಇವತ್ತು ಸರಿಯಾದ ರೀತಿಯಲ್ಲಿ ಯೂನಿಸೆಕ್ಸ್ಗಳು ಅಥವಾ ಯಾವುದೇ ಸಲೂನ್ಗಳು ನಡೆಯುವಂಥದ್ದು ಯಾವುದೇ ಅಭ್ಯಂತರಗಳು ಯಾರಿಗಿಲ್ಲ. ಆದರೆ ಅಲ್ಲಿ ಅನೈತಿಕ ಚಟುವಟಿಕೆಗಳು ಅಥವಾ ವೇಶ್ಯಾವಾಟಿಕೆ ರೀತಿಯಲ್ಲಿ ಏನಾದರೂ ಘಟನೆಗಳಾಗ್ತಾ ಇದೆ ಅಂಥೇಳಿ ಆದರೆ ಇದಕ್ಕೆ ಮಾತ್ರ ವಿಶ್ವ ಹಿಂದೂ ಪರಿಷತ್ನ ಒಂದು ವಿರೋಧ ಇದೆ. ಮಸಾಜ್ ಸೆಂಟರ್ನ ಹೆಸರಿನಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇರುವಂಥ ವಿಷಯ ಎಲ್ಲೆಡೆ ಬಹಿರಂಗವಾಗಿದೆ. ಇದು ಎಂದೂ ಕೂಡ ನಾವು ಮನವಿ ಮಾಡಿದ್ವಿ, ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ವಿ, ಇದನ್ನು ನಿಲ್ಲಿಸಬೇಕು ಅಂತ. ಈ ಏನು ದಂಧೆಯಿಂದಾಗಿ ಚಿಕ್ಕ ಅಪ್ರಾಪ್ತ ಮಕ್ಕಳನ್ನು ಕೂಡ ಈ ದಂಧೆಗೆ ಉಪಯೋಗ ಮಾಡ್ತಾ ಇದ್ದಾರೆ, ಹೆಣ್ಣು ಮಕ್ಕಳನ್ನ ಅಂತ ಕೂಡ ಕೇಳಿ ಬರ್ತಾ ಇದೆ. ಎಲ್ಲ ನಿಟ್ಟಿನಲ್ಲಿ ಕಮಿಷನರಿಗೆ ಮತ್ತು ನಮ್ಮ ಮಹಾಪೌರರಿಗೆ ಮನವಿಯನ್ನ ಮಾಡಿದ್ದೇವೆ. ಎಲ್ಲೆಲ್ಲಿ ಇಂತಹ ದಂಧೆಗಳು ನಡೀತಾ ಇದೆ, ಏನು ಮಸಾಜ್ ಪಾರ್ಲರ್ನ ಹೆಸರಿನಲ್ಲಿರ್ಬೋದು ಅಥವಾ ಯೂನಿಸೆಕ್ಸ್ನ ಹೆಸರಿನಲ್ಲಿರ್ಬೋದು, ವೇಶ್ಯಾವಾಟಿಕೆ ದಂಧೆಗಳು ನಡೀತಾ ಇದ್ದಾರೆ. ಅದನ್ನೆಲ್ಲನೂ ಕೂಡ ರೈಡ್ ಮಾಡಿ ಬಂದ್ ಮಾಡಬೇಕು. ಅವರಿಗೇನು ಲೈಸೆನ್ಸ್ ಕೊಟ್ಟಿದ್ದೀರಿ ಅದನ್ನು ರದ್ದು ಮಾಡಬೇಕು ಅಂತ ನಾವು ಅವರಿಗೆ ವಿನಂತಿಯನ್ನು ಕೂಡ ಮಾಡಿದ್ದೇವೆ. ಅದಲ್ಲದೆ MLAಗಳಿಗೆ, ಉತ್ತರ ಮತ್ತು ದಕ್ಷಿಣದ MLAಗಳಿಗೆ, MP ಕೂಡ MLC ಕೂಡ ಅವರು ಮನವಿ ಮಾಡಲಿಕ್ಕಿದ್ದೇವೆ. ಏನು ಮಂಗಳೂರಿನಲ್ಲಿ ಇಂತಹ ಒಂದು ಕೃತ್ಯ ನಡೀತಾ ಇದೆ, ಕೃತ್ಯಕ್ಕೆ ಕಡಿವಾಣ ಹಾಕಬೇಕು. ಹಾಗಾಗಿ ಈ ಎಲ್ಲ ಜನತೆಗೆ ಕೂಡ ವಿನಂತಿ ಮಾಡ್ತಾ ಇದ್ದೇವೆ.